ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇದು ವಾರ್ತೆ ದೇವರ ಕರಿನ 2 ವರ್ಷಲೆಡು ರಾಜ್ಯಡು 49,000 ಫೋಕ್ಸೋ ಕೇಸುಲು ವರದಿ ಆತನಂದ ಜೋಕ್ಲೆನ ರಕ್ಷಣಾ ಆಯೋಗದ ಗುರ್ಕಾರ್ಯರ ನಾಗಣ್ಣಗೌಡ ಮಾಹಿತಿ ಕೊಡ್ತೇರು. 6 ಕುಡ್ಲಡಂಗಾರೆ ಸುದ್ದಿ ಕೊಟ್ಟಡು ಪಾತಿರಿಯರು. ಕರ್ನಾಟಕ ರಾಜ್ಯ ಜೋಕ್ಲೆನ ರಕ್ಷಣಾ ಆಯೋಗದ ಗುರ್ಕಾರ್ಯರ ನಾಗಣ್ಣಗೌಡ ಅಂಗಾರೆ ಕುಡ್ಲಡು ಸುದ್ದಿ ಕೊಟ್ಟಡು ಪಾತಿರ್ದು ಕರಿನ 2 ವರ್ಷಲೆಡು ರಾಜ್ಯಡು 49,000 ಫೋಕ್ಸೋ ಕೇಸುಲು ವರದಿ ಆತಂಡ ಬುದ್ಧ್ಯಾಂತರ್ನ ಜಿಲ್ಲೆ ದಕ್ಷಿಣ ಕನ್ನಡ 5 ಪಿದಯ ಉರಿಯಂದಿನವು ಬೇಜಾರ್ದ ಸಂಗತಿಯಿಂದ ಅರ್ಪಂಡಿರ. ಜೋಕ್ಲೆನ ಮದುವೆ ನಿಷೇಧ ಕಡ್ಡಾಯ ಬರವು ಜೋಕುಲು ಕೆಲಸ ಮಲ್ಪನೆ ನಿಷೇಧ ಇಂಚಿತ್ತೆ ಕಾಯ್ದೆಲು ಜಾರಿಡಿತ್ತಂಡಲ ಸರಿಯಾಯಿನ ಮಾಹಿತಿ ಜನ್ನವು ಕೇಸ್ ಹೆಚ್ಚಾಯಿರ ಕಾರಣ ಅಂದ ನಾಗಣ್ಣಗೌಡ ಪಂಡಿರ. 2014 ಕಡ್ಡಾಯ ಬರವು ಕಾಯ್ದೆ ಜಾರಿಡುಂಡು ಅಯ್ನು ಮಾತೆರ್ಲ ಪಾಲನೆ ಮಲ್ಪಡು ಮಾತೆರ್ಲ ಸರಿಯಾದ ಪಿಂದೋನುಡು ಸುರಕ್ಷಾ ವಿಧಾನ ಪಾಲನೆ ಮಲ್ಪಡಾತಂಡು ಮಾತಾ ಜೋಕುಲು ಶಾಲೆಡ್ ಕಲ್ಪಡು ಕಡ್ಡಾಯ ಬರುವಗೆ ಎಲ್ಲ ಇರೋದ ಮಲ್ಪನಂಚೆ ಇಜ್ಜಿ ಶಾಲೆಡ್ ಜೋಕ್ಲಿಗೆ ಪೆಟ್ಟು ಪಾಡಿಯರ ಅವಕಾಶ ಇಜ್ಜಿ ಅಳ್ದು ಪೋಡಿಗೆ ಪುಟ್ಟುಂಡು ಐನ ತಡೆಪುಡು ಜೀವದತ್ತೊನ್ನ ಕೇಸ್ ಹೆಚ್ಚ ಹೊಂದಿತ್ತದ 240 ಜೋಕುಲು ಜೀವದತ್ತೊಂದಿರ ಮೊಬೈಲ್ ಹಿಡ್ದಲ್ಲ ಹೆಚ್ಚ ಬಡ್ಚಾಂದಿನ ನಡ್ತೊಂದುಂಡೊಂದು ಜೋಕ್ಲೆನ ರಕ್ಷಣಾ ಆಯೋಗದ ಗುರ್ಕಾರ್ಯರ ನಾಗಣ್ಣಗೌಡ ಪಂಡ್ಯರ. ಮ್ಯಾಂಗ್ಳೂರು ಅಂತಂದರೆ ನಾವು ತುಂಬ ಬುದ್ಧಿವಂತರ ನಾಡು, ಇಲ್ಲಿ ಎಲ್ಲ ಥರದ ರಕ್ಷಣೆ ಇದೆ ಅನ್ನೋದು ನಮ್ಮ ಹೊರಗಿನ ಆಸೆ. ಆದರೂ ಕೂಡ ಇಲ್ಲೂ ಕೂಡ ಕಳೆದ ಸಲ ವಿಟ್ಲದಲ್ಲಿ ನಡೆದಂಥ ಘಟನೆ ಇರ್ಬೋದು. ಹಾಗಾಗಿ ಮಕ್ಕಳುಗಳು ಕೆಲವು ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಇರ್ಬೋದು. RT ವೈಲೇಷನ್ಸು ಕೂಡ ಆಗ್ತಾಯಿದೆ. ಫೋಕ್ಸೋ ಕೂಡ ಕೆಲವು ಸಲ ಅಲ್ಲಲ್ಲೇ ಕಾಣ್ತಾ ಇದೆ. ಚೈಲ್ಡ್ ಲೇಬರು ಮತ್ತು ಭಿಕ್ಷಾಟನೆ ಮಾಡಬಾರ್ದು ಅಂತಕ್ಕಂಥ ಕಾಯ್ದೆ ಕೂಡ ಇದೆ. ಆದರೂ ಕೂಡ ಇಲ್ಲಿ ಮೈಗ್ರೇಷನ್ ಬರೋಂಥ ಮಕ್ಕಳು ಇಲ್ಲೂ ಕೂಡ ಒಂದು ಭಿಕ್ಷಾಟನೆ ಕೂಡ ಇಲ್ಲಿ ನಡೀತಾ ಇದೆ. ಸೊ ಹೇಗೆ ನಿಮ್ಮಿಂದನೂ ಕೂಡ ನಮಗೆ ಅನೇಕ ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದು ಅನೇಕ ಸೋಮೋಟ ಕೇಸ್ಗಳನ್ನು ಕೂಡ ನಾವು ಹಾಕಿದ್ದೀವಿ. ಮತ್ತು ನಿಮ್ಮ ಕೆಲವು ಪ್ರೆಸ್ಸಲ್ಲಿ ರೆಫರ್ ಆದಿದ್ದರ ಮೇಲೆ ಕೂಡ ನಾವು ವಿಸಿಟ್ ಕೂಡ ಇಟ್ಟು ಅದರಲ್ಲಿ ಕೇಸ್ ಕೂಡ ನಾವು ದಾಖಲೆ ಮಾಡಿ ಪ್ರಕರಣಗಳನ್ನು ಅದರ ಬಗ್ಗೆ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಇವತ್ತು ಶಿಫಾರಸು ಕೂಡ ಅದು ಆಗ್ತಾ ಇದೆ. ಕುಡ್ಲದ ಮಹಾತೋಭಾರ ಶ್ರೀ ಮಂಗಳದೇವಿ ದೇವಸ್ಥಾನದ ಆಡಳಿತ ಮುಕ್ತೇಸರರ ಪಿ ರಮನಾಥ ಹೆಗ್ಡೆ ಉಸಾರಿಜ್ಜಂದೇತದ ಅಂಗಾರ ತಿರಿಯರ ಅರೆಗ್ 72 ವರ್ಷ ಪ್ರಾಯ ಆದಿತ್ತಂಡು 631 ವರ್ಷಲಿಡ್ದು ಆಡಳಿತ ಮುಕ್ತೇಸರರ ಆದಿತ್ಯರ. ಪಿ ರಮನಾಥ ಹೆಗ್ಡೆ ಕರಿನ 31 ವರ್ಷಲಿಡ್ದ ಕುಡ್ಲದ ಮಹಾತೋಭಾರ ಶ್ರೀ ಮಂಗಳದೇವಿ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಸೇವೆ ಸಂದಾದಿರ. ನಗರದ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ತಾಪಕ ನಿರ್ದೇಶಕರಾದ್ಲ 6 ಸೇವೆ ಸಂದಾದಿರ. ಕರಿನ ಒಂದೇ ಕಾಲುಡ್ಡು ಹುಷಾರಿಜ್ಜಂದೆತ್ತಿನ ರಮನಾಥ ಹೆಗ್ಡೆ 72 ವರ್ಷ ಪ್ರಾಯಡು ಅಂಗಾರ ತೀರಿಯರ. ಸಮಾಜದ ಪಾಕಜನ ನಾಯಕರ ರಮನಾಥ ಹೆಗ್ಡೆ ತೀರ್ನ ಸುದ್ದಿಕೆಯಿಂದ ಬೇಜಾರು ತಿರಿಪಾದಿರ. ಕ್ಷೇತ್ರದ ವಂಶಿಕ ಮುಕ್ತೇಸರರ ರಘುರಾಮ ಉಪಾಧ್ಯಾಯ, ಎಸ್ ಹರೀಶ್ ಐತಾಳ, ಎಂ ಅರುಣ ಐತಾಳ, ಶ್ರೀನಿವಾಸ ಐತಾಳ ಪರ್ಯಾಯ ಪೂಜೆ ಮಲ್ಪನ ವಾಸುದೇವ ಐತಾಳ, ಕುಡ್ಲದ ಮೇಯರ್ ಸುಧೀರ್ ಶೆಟ್ಟಿ, ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್, ಶಾಸಕರು ವೇದವ್ಯಾಸ ಕಾಮತ್, ಪಾಲಿಕೆದ ಮುಖ್ಯ ಸಚೇತಕರು ಪ್ರೇಮಾನಂದ ಶೆಟ್ಟಿ, ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ದುಂಬುದ ಗುರ್ಕಾರ್ಯರ ನಿತಿನ್ ಕುಮಾರ್ ಬೇಜಾರು ತೆರಿಪಾದಿರ. ಅಯೋಧ್ಯೆ ಶ್ರೀರಾಮ ಮಂದಿರ ದೇಶದ ಮಾತಾ ಹಿಂದೂ ಸಮಾಜದ ಪೆರ್ಮೆದ ಗುರ್ತೊಂದು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತಿರ. ಕೊಯ್ಲಾ ಹನುಮಾನ್ ನಗರುಡು ನಡೆದಿನ ಮಹಾಚಂಡಿಕಯಾಗ ರಾಮ ತಾರಕ ಮಂತ್ರ ಹೋಮದ ಧಾರ್ಮಿಕ ಸಭೆಟ್ 6 ಪಾತಿರಿಯರು. ಬಂಟ್ವಾಳ ತಾಲೂಕು ಕೊಯ್ಲಾ ಹನುಮಾನ್ ನಗರುಡು ರಾಯಿ ಕೊಯ್ಲಾ ವಿವೇಕಾನಂದ ಚಾರಿಟೇಬಲ್ ದುಂಬಾಲ್ತಿಡ್ ಬೊಕ ರಾಯಿ ಕೊಯ್ಲಾ ಅರಳ ಹಿಂದೂ ಧರ್ಮೋತ್ಥಾನ ವೇದಿಕೆ ಟ್ರಸ್ಟ್ ಜತೆ ಸೇರಿಗಿಡ ಐತಾರ ಮಹಾಚಂಡಿಕಯಾಗ ಬೊಕ ರಾಮ ತಾರಕ ಮಂತ್ರ ಹೋಮ ಅಟ್ಟಣೆ ಮಲ್ತದಿತ್ತರ. ಕಾಂಡೆ ಮಹಾಚಂಡಿಕಯಾಗ ಬೊಕ ರಾಮ ತಾರಕ ಮಂತ್ರ ಹೋಮ ಶುರುವಾದ ಮಧ್ಯಾಹ್ನ ಪೂರ್ಣಾಹುತಿ ಆಂಡ್ ಊರ್ದ ಸುತ್ತಮುತ್ತಲ್ದ ಭಕ್ತರು ಪಾಲ್ದೊಂಡಿರ. ಯಾಗ ಬೊಕ ಹೋಮದಲ್ಲಿ ಕೂಡ ಧಾರ್ಮಿಕ ಸಭೆ ನಡೆತಂಡ. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್, ಶಾಸಕರ ರಾಜೇಶ್ ನಾಯಕ್, ಸಿನಿಮಾ ನಟಿ ಅರವಿಂದ ಬೋಳರಿಂಚ ಬಿನ್ನೇರ್ನ ಒಟ್ಟು ಸಿರಿಗೆಡ ಧಾರ್ಮಿಕ ಸಭೆ ಉದಿಪನಾಂಡ್. ನಳಿನ್ ಕುಮಾರ್ ಕಟೀಲ್ ಪಾತಿಡ್ದು ಅಯೋಧ್ಯೆ ಶ್ರೀರಾಮ ಮಂದಿರ ದೇಶದ ಮಾತಾ ಹಿಂದೂ ಸಮಾಜದ ಪೆರ್ಮೆದ ಗುರ್ತು, ದೇಶದ ಮಾತಾ ನಾಗರಿಕರನ್ನ ಪ್ರತಿನಿಧಿಯಾದ ಲೋಕ ಮೆಚ್ಚಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೃತೊಟ್ಟು ಇದ್ದದ ಮಂದಿರ ಲೋಕಾರ್ಪಣೆಗೆ ಸಜ್ಜಾದುಲ್ಲಿರಂದು ಪಂಡಿರ. ಬೆಂಗಳೂರು ಹಾರಿಕಾ ಮಂಜುನಾಥ ಉಪನ್ಯಾಸ ಕೊಡ್ದು ಪ್ರಧಾನಿ ಮೋದಿ ನನೂರ ಪ್ರಧಾನಿ ಅಂಡ ಕಾಶಿ ಮಥುರ ನನ್ನ ಬೇತ ಕ್ಷೇತ್ರಲು ಅಯೋಧ್ಯೆ ಮಾತಿರಡು ಪುನರುತ್ಥಾನ ಆಯರುಂಡೊಂದು ಪಂಡಿರ. ಮಾವಂತೂರು ಬಲವಂಡಿ ಕ್ಷೇತ್ರದ ಗಡಿಪತ್ತಿನಾರ ದುರ್ಗಾದಾಸ್ ಶೆಟ್ಟಿ, ದೈವ ಪರಿಚಾರಕರು ಉಮೇಶ್ DM ಅರಳ,
ಇವು ಭಾಗವತಿರ ಧನಂಜಯ ಕೊಯ್ಲ ಪದ ಪನ್ಪುನ ನಂದಿನಿ ಗಾಣಿಗ ರಾಯಿ ಮೊಕ್ಲಿಗ ಸಮ್ಮನದ ಮರ್ಯಾದೆ ಮಲ್ತಿರ ರಾಜ್ಯ ಮಟ್ಟದ ಬಲ್ಲು ಇಪ್ಪನ ಪಂತುಡು ಗೆಂದಿನಕ್ಲಿಗೆ ನಾಮ್ಲಿನ್ ಪಟ್ಟಿಯರ ದುಂಬುದ ಮಂತ್ರಿ ಬಿ ನಾಗರಾಜ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಪೇರು ಉತ್ಪತ್ತಿ ದಕ್ಷಿಣ ಸಂಘದ ಗುರ್ಕಾರ್ಯರು ಕೆಪಿ ಸುಚರಿತಾ ಶೆಟ್ಟಿ ರಾಜ್ಯ ಕಿಯೋನಿಕ್ಸ್ ದುಂಬುದ ಗುರ್ಕಾರ್ಯರು ಹರಿಕೃಷ್ಣ ಬಂಟ್ವಾಳ ಬಜರಂಗ ದಳ ಪ್ರಾಂತ್ಯ ಕಾರ್ಯಂತರ ಶರಣ್ ಪಂಪ್ವೆಲ್ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಚಾಲಕೆ ನರಸಿಂಹ ಶೆಟ್ಟಿ ರಾಮದಾಸ ಬಂಟ್ವಾಳ ಸುಲೋಚನಾ ಜಿಕೆ ಭಟ್ ಗೀತಾ ಶೆಟ್ಟಿ ಮಾವಂತೂರು ರವೀಂದ್ರ ಪೂಜಾರಿ ಬದನಡಿ ಪರಮೇಶ್ವರ ಪೂಜಾರಿ ರಾಯಿ ದೀಪಕ್ ಅಡ್ಯರ್ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಪಾಲ್ಗೊಂಡಿರ ಹಸ್ತಂ ನಮಿತ ಕನಕಮಾನಿ ಯಾನಿ ಕಾನಿದ ಪಾಪಾನಿ ಧರ್ಮಾಂತರಂತರಾನಿದ ಓಂ ಶಾಂತಿ 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 ಈ ತುಡರ್ದ ದುಂಡು ಅವು ಎಣ್ಣೆ ಪುದ ತುಡರವಡು ಈ ತುಡರ್ದ ದುಂಡು ಅವು ಗೆಲ್ಮೆಣದ ತುಡರವಡು ಈ ತುಡರ್ದ ದುಂಡು ಅವು ಅಜ್ಞಾನರ್ದು ಜ್ಞಾನದ ಕಡೆಗೆ ಬರಡು ಈ ತುಡರ್ದ ದುಂಡು ಅವು ಅಸತ್ಯರ್ದು ಸತ್ಯದ ಕಡೆಗೆ ಬರಡು ಒಬ್ಬ ಹಿಂದೂ ಆಗೋಕ್ಕೂ ಮುಂಚೆ ಒಬ್ಬ ಹಿಂದೂ ಬಂಟರಾಗ್ತಾರೆ, ಒಬ್ಬ ಹಿಂದೂ ಶೆಟ್ಟಿ ಅವರಾಗ್ತಾರೆ, ಒಬ್ಬ ಹಿಂದೂ ಮೊಗವೀರರಾಗ್ತಾರೆ, ಒಬ್ಬ ಹಿಂದೂ ಕಾರ್ವಿ ಸಮಾಜದವರಾಗ್ತಾರೆ, ಒಬ್ಬ ಹಿಂದೂ ಬ್ರಾಹ್ಮಣನಾಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬ ಆಗ್ತಾರೆ, ಗೌಡ ಆಗ್ತಾರೆ, ಒಬ್ಬ ಹಿಂದೂ ಪರಿಶಿಷ್ಟ ಜಾತಿಗೆ ಸೇರಿದವರಾಗ್ತಾರೆ, ಒಬ್ಬ ಹಿಂದೂ ಎಸ್ಸಿ ಆಗ್ತಾರೆ, ಎಲ್ಲವೂ ಆಗ್ತಾರೆ. ಆದ್ರೆ ಹಿಂದೂ ಆಗೋದು ಯಾವಾಗ? ನಾವ್ ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಪ್ರೇಮ ಎಷ್ಟೇ ದೊಡ್ಡದಿರ್ಲಿ, ನಮ್ಮ ಜಾತಿ ಯಾವುದೇ ಇರ್ಲಿ, ನನ್ನ ಜಾತಿ ನನ್ನ ಮನೆ ದೇವ್ರ ಕೋಣೆ ಒಳಗೆ ಸೀಮಿತ ಆಗಿರ್ಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆ ದೇವ್ರ ಕೋಣೆಯನ್ನ ದಾಟಿ ಮನೆ ಹೊಸಲು ದಾಟಿ ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ ಎಲ್ಲವನ್ನೂ ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ ಧರ್ಮ ಜಾಗೃತಿ ಆಗೋದು, ಆಗ ಮಾತ್ರ ಧರ್ಮ ರಕ್ಷಣೆ ಆಗೋದು. ನಮ್ಮ ಶಾಲೆಯಲ್ಲಿ ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಅಂತ ಹೇಳ್ತಿದ್ವಿ. ಆ ನಂತರ ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರ ಅಂತ ಹೇಳ್ತಿದ್ವಿ. ಆದರೆ ಮುಂದಿನ ಜನಾಂಗ 2014 ಪೂರ್ವ ಮತ್ತು 2014 ನಂತರ ಅನ್ನತಕ್ಕಂಥ ಇತಿಹಾಸವಾಗಿ ಬರೆಯುವಂಥ ಕಾಲಘಟ್ಟಗಳು ಬರ್ತವೆ. ಹೇಳಿದ್ರೆ ಅದ್ಭುತವಾಗಿ ಪರಿವರ್ತನೆ ಯುಗ ಈಗ ಪ್ರಾರಂಭ ಆಗಿದೆ. ಹಾಗಾಗಿ ನಮ್ಮ ಹಿರಿಯರು ಕಂಡಿರ್ತಕ್ಕಂಥ, ವಿವೇಕಾನಂದರು ಕಂಡಿರ್ತಕ್ಕಂಥ ಸಾಂಸ್ಕೃತಿಕ ಭಾರತ ಎದ್ದು ನಿಂತಿದೆ. ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರ ಎದ್ದು ನಿಂತಿದೆ. ಕಾಶಿ ಕಾರಿಡಾರ್ ಆಗಿದೆ. ಗಂಗೆಗೆ ಆರತಿ ಎತ್ತಕ್ಕಂಥ ಮಾನಸಿಕತೆಗಳು ಜಾಸ್ತಿ ಆಗಿದೆ. ಜಗತ್ತು ಭಾರತದ ಕಡೆಗೆ ನೋಡ್ತಾ ಇದೆ. ಆಧ್ಯಾತ್ಮ ಭಾರತ ಎದ್ದು ನಿಲ್ತಾ ಇದೆ. ಇದು ಏಕ ವ್ಯಕ್ತಿಯ ಕಾರಣ, ನರೇಂದ್ರ ಮೋದಿ, ನರೇಂದ್ರ ಮೋದಿ, ನರೇಂದ್ರ ಮೋದಿ. ಕುಡ್ಲ ಕುಂಟಿಕಾನದ ಅದ್ವೈತ್ ಹುಂಡೈ ಶೋರೂಮ್ಡು ಹೊಸ ಹುಂಡೈ ಕ್ರೇಟಾ ಕಾರನ್ನು ಅಂಗಾರೆ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಲೋಕಾರ್ಪಣೆ ಮಾಡ್ತಾರೆ. 22 ಶೋರೂಮ್, 32 ಸೇವಾ ಕೇಂದ್ರ ಉಪ್ಪುನ ಹುಂಡೈ ಭಾರತದ ಕಾರ್ಲಿನ ಭಾರಿ ಮಲ್ಲ ಡೀಲರ್ ಸಂಸ್ಥೆ ಆದುಂಡು. ಕರ್ನಾಟಕ ತೊರ್ಮೆಡೆ 22 ಶೋರೂಮ್, 32 ಸೇವಾ ಕೇಂದ್ರ ಬೊಕ್ಕ 4 ಪೂರ್ವಸ್ವಾಮ್ಯದ ಕಾರ್ಲೆನ ಶೋರೂಮ್ ಉಪ್ಪುನ ಹುಂಡೈ ಭಾರತ ಕಾರ್ಲೆನ ಬಾರಿ ಮಲ್ಲ ಡೀಲರ್ ಸಂಸ್ಥೆ ಆದಿತ್ತದ ಹೊಸ ಮಾದರಿದ ಕಾರನ್ನು ಕುಡ್ಲಡು ಬಿಡುಗಡೆ ಮಾಡ್ತದಂಡ. ಕುಡ್ಲ ಕುಂಟಿಕಾನದ ಅದ್ವೈತ್ ಹುಂಡೈ ಶೋರೂಮ್ಡು ಅಂಗಾರೆ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಹುಂಡೈ ಕ್ರೇಟಾ ಹೊಸ ಕಾರ್ನ ಲೋಕಾರ್ಪಣೆ ಮಾಡ್ತಾರೆ. ನಳಿನ್ ಕುಮಾರ್ ಕಟೀಲ್ ಪಾತಿಡ್ದು ಆಟೋಮೊಬೈಲ್ ಕ್ಷೇತ್ರಡು ಭಾರಿ ಹೆಚ್ಚ ಬೇಡಿಕೆದ ಮಾರ್ಕೆಟ್ ಉಪ್ಪುನ ಕುಡ್ಲಡು ಹೊಸ ಕಾರು ಬಿಡುಗಡೆ ಆಯ್ನವು ಭಾರಿ ಸಂತಸದ ಸಂಗತಿ. ಕುಡ್ಲಡು ಭಾರಿ ಹೆಚ್ಚ ಹುಂಡೈ ಕಾರ್ಲು ಮಾಡ್ದು ಸಂಸ್ಥೆ ನಲ್ಲಾತ್ ಸೇವಾ ಯೋಜನೆ ಹಿಡ್ದು ಅಭಿವೃದ್ಧಿದ ಸಾದಿಡು ಸಾಗಡಂದೆ ಟಿಪ್ ಬೈಕಿಯರ 30 ಸ್ಟ್ಯಾಂಡರ್ಡ್ ಸುರಕ್ಷತಾ ಇಸೇಸತಲುಪ್ಪುನ ಎಲ್ಪೊರ್ತುಲ ಹೆಚ್ಚ ಸುರಕ್ಷತಾ ಇಸೇಸತಲೆಯನ್ನು ಹೊಂದುದು ಹುಂಡೈ ಸ್ಮಾರ್ಟ್ ಸೆನ್ಸ್ ಲೆವೆಲ್ ರೆಡ್ ADAS ಇಸೇಸತಲೆನ ಒಟ್ಟುಗೆ ಗಿರಾಕ್ಲಿಗೆ ಬಲವಾಯಿನ ಸುರಕ್ಷತಾ ಪ್ಯಾಕೇಜ್ ನಿಗಂಟು ಮಾತದಿದ್ದದು. ಸರೌಂಡ್ ಯು ಮಾನಿಟರ್ BVM ಸ್ಮಾರ್ಟ್
ಪನೋರಮಿಕ್ ಸನ್ರೂಫ್ದ ಒಟ್ಟಿಗೆ ಡ್ಯುಯಲ್ ಝೋನ್ ಸ್ವಂತ ಚಾಲನೆದ ತಾಪಮಾನ ನಿಯಂತ್ರಣ ಎನ್ಮಾವೇ ಪವರ್ ಡ್ರೈವರ್ ಸೀಟ್ ವ್ಯವಸ್ಥೆ ಮಲ್ತುಕೊಡ್ತುನೊಂದು ಅದ್ವೈತ್ ಹುಂಡೆ ಬ್ರಾಂಚ್ ಹೆಡ್ ಸೇಲ್ಸ್ ಶಿವಪ್ರಸಾದ AS ಮಾಹಿತಿ ಕುರಿಯರ ಸೇವಾ ಭಾರತಿ ರಾಜ್ಯ ಗುರುಕಾರ್ಯರ ಚಿನ್ನಸ್ವಾಮಿ ಅದ್ವೈತ್ ಹುಂಡೆ ಸರ್ವಿಸಸ್ ಆ್ಯಂಡ್ ಪಾರ್ಟ್ಸ್ ಡೈರೆಕ್ಟರ್ ರಾಧಾಕೃಷ್ಣ ಗೌಡ ಅದ್ವೈತ್ ಹುಂಡೆ ಗ್ರೂಪ್ ಡೈರೆಕ್ಟರ್ ಸಂಜಿತ್ ಕ್ಲಸ್ಟರ್ ಹೆಡ್ ಶಶಿಕಾಂತ ಶೆಟ್ಟಿ ಅಕೌಂಟ್ಸ್ ಮ್ಯಾನೇಜರ್ ಸುಧಾಕರ್ ಕುಡ್ಲ ಅದ್ವೈತ್ ಹುಂಡೆ ಮಾರಾಟ ವ್ಯವಸ್ಥಾಪಕರು ಪ್ರಸಾದ್ ಹರ್ಷರಾಜ್ ಕಾರ್ಯಕ್ರಮಟ್ಟು ಪಾಲ್ಗೊಂಡರು. ಹೊಸ ಕಾರುಗಳು ಬೇಡಿಕೆಗಳು ಜಾಸ್ತಿ ಆಗ್ತದೆ. ಇತ್ತೀಚೆಗೆ ಒಂದು ಸರ್ವೆ ಹೇಳ್ತದೆ ರಾಜ್ಯದಲ್ಲಿ ಅತಿ ಹೆಚ್ಚು ಶ್ರೀಮಂತ ಕಾರುಗಳನ್ನು ತಗೊಳ್ಳುವಂಥ ಒಂದು ನಗರ ಯಾವುದು ಹೇಳಿದ್ರೆ ಅದು ಮಂಗಳೂರು ನಗರ ಅಂತ ಹೇಳುವಂಥದ್ದು. ಅರ್ಥ ಏನು ಅಂದರೆ ಅಭಿವೃದ್ಧಿಯ ಪಥದಲ್ಲಿ ಮಂಗಳೂರು ಮುಂದುವರಿತದೆ ಅಂತ ಸಂದೇಶ. ಇವತ್ತು ಆರ್ಥಿಕ ವ್ಯವಸ್ಥೆ ಅಡಿಯಲ್ಲಿ ನೋಡಿದಾಗ ಬೆಂಗಳೂರು ಬಿಟ್ಟರೆ ಅತಿ ಅಭಿವೃದ್ಧಿ ಆಗಿರ್ತಕ್ಕಂಥ ನಗರ ಮಂಗಳೂರು ನಗರ. ನಗರದಲ್ಲಿ ಕಳೆದ 16 ವರ್ಷಗಳಿಂದ ಹೊಂಡೈ ಸಂಸ್ಥೆ ಅದ್ವೈತ್ ಹೊಂಡೈ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾರುಕಟ್ಟೆಯನ್ನು ಹೊಂದಿದೆ. ಗ್ರಾಹಕರ ಪ್ರೀತಿಗೆ ಸರಿಯಾಗಿ ಸಹಕಾರಗಳನ್ನು ಕೊಡತಕ್ಕಂಥ ಒಂದು ಸಂಸ್ಥೆಯಾಗಿ ಬೆಳೆದಿದೆ. ಗ್ರಾಹಕರ ಜೊತೆ ಪಾರದರ್ಶಕವಾಗಿರ್ತಕ್ಕಂಥ ಮತ್ತು ಗ್ರಾಹಕರ ಸೇವೆಯನ್ನು ಬಹಳ ಪ್ರೀತಿಯಿಂದ ಮಾಡಿದ ಕಾರಣ ಇದಕ್ಕೆ ಗ್ರಾಹಕರ ಬಲ ಜಾಸ್ತಿ ಬಂದಿದೆ. ಹಾಗಾಗಿ ಮಂಗಳೂರಲ್ಲಿ ಹುಂಡೈ ಒಂದು ಅದರದ್ದೇ ಆಗಿರ್ತಕ್ಕಂಥ ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆದಿದೆ. ಇವತ್ತು ಅದರ ಹೊಸ ಆವೃತ್ತಿಯ ಬಿಡುಗಡೆ ಆಗ್ತದೆ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ನಂಬಿಕೆಗಿಂತ ಹೆಚ್ಚು ಮಾರಾಟ ಆಗಲಿ, ಒಳ್ಳೆಯದಾಗಲಿ, ಶುಭ ಆಗಲಿ. We have launched the new Hyundai Creta to the Mangalore market. The new Hyundai Creta is coming with 70 plus safety features, including 36 standard features and 19 Smart Sense Level 2 ADAS features coming in this the all new Hyundai Creta. The new Hyundai Creta now also comes with surround view monitor SVM feature, blind spot view monitor, dual zone automatic temperature control, in addition to voice enabled smart panoramic sunroof, 8-way power driver seat and front row ventilated seat. These are all the features coming in this new Hyundai Creta. They have introduced a new color also. Emerald pearl is a new color. Ranger khaki is in a new color introduced in Creta. Now the fairy red is a new color introduced in Creta. We have 3 engine options to our customers in 1.5 liter petrol, 1.5 liter petrol turbo engine, GDI engine, and 1.5 liter diesel engine. So we have 3 engine options. We have automatic transmission options. In petrol 1.5 MPI we have IVT transmission. In petrol 1.5 GDI we have DCT transmission, dual clutch transmission, and in diesel 6-speed automatic transmission. So we have wide range of engine options to customers, wide range of transmission options to customers, and color options to customers. I request all customers to visit our showroom to have a look at a new Hyundai Creta, color options and variant options. Definitely you will like this car. ವಾಮಂಜೂರು ತಿರುವೈಲ್ ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನದ ದಶಮಾನೋತ್ಸವ ಕಾರ್ಯಕ್ರಮ ಏಪ್ರಿಲ್ 27-28 ನಡಪೆರೊಂಡೊಂದು ಪ್ರತಿಷ್ಠಾನದ KV ಶೆಟ್ಟಿ ಸುದ್ದಿಕೊಟ್ಟುಡು ತೆರಿಪಾದೆರ. ವಾಮಂಜೂರು ತಿರುವೈಲು ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನದ KV ಶೆಟ್ಟಿ ಕುಡ್ಲಾಡಿ ಸುದ್ದಿಕೊಟ್ಟುಡು ಪಾತಿರ್ದು ಪ್ರತಿಷ್ಠಾನದ 10ನೇ ವರ್ಷದಲ್ಲಿ ಸಮರ್ಪಣೆ ಏಪ್ರಿಲ್ 27-28 ನಡಪಾಯಿರ ನಿಘಂಟು ಮಲ್ದಂಡು ತಿರುವೈಲು ಶ್ರೀ ಅಮೃತೇಶ್ವರ ದೇವಸ್ಥಾನದ ಸಾನ್ನಿಧ್ಯೋಡು 2013 ಯಕ್ಷಗುರು ರಾಕೇಶ್ ರೈ ಅಡ್ಕದರೆನ ಗುರುಕುಲಾದ ದುಂಬುದಿ ಒಂದು ಯಕ್ಷ ನಾಟ್ಯ ಕಲ್ಪವನ ಸುರುಮಲ್ತದಿತ್ತ ವಾರ ವಾರ ಯಕ್ಷಗಾನ ಉಮೇದದಕ್ಕಲು ಹೆಚ್ಚಾದ ವರ್ಷದ ಜಾತ್ರೆದ ಪಗ ಪ್ರದರ್ಶನ ಕುರೊಂದು ಬೈದಂಡು ಏಪ್ರಿಲ್ 27 10ನೇ ವರ್ಷ
ವರ್ಷದ ಕಾರ್ಯಕ್ರಮ ನಡಪರೆಯಿತದ ಆನಿ ತರಬೇತಿ ಪಡೆಯೊಂದು ಪುನಕ್ಲು ಗೆಜ್ಜೆ ಕಟ್ಟದ ರಂಗಪ್ರವೇಶ ತಾಳೆ ಮದ್ದಲೆಡು ಬಿಡ್ಸರಾಯನ ಜೋಕ್ಲೆಗ್ ಯಕ್ಷಗಾನ ಪ್ರದರ್ಶನದ ಅವಕಾಶ ತಿಕ್ಕೊಂಡು ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ಪಣದು ಪಂಡ್ಯರ ದಶಮಾನೋತ್ಸವದ 2ನೇ ದಿನ 28 ಯಕ್ಷಪಂಥದಿ ಒಂದ ಅಜತ ದೆತ್ತಿನ ಕೂಟದಕ್ಲಿಗೆ ಪಂಥ ನಡಪಾದ ಇನಾಮು ಕೊರಿಯರುಲ್ಲಾಂದ್ ಕಿವಿ ಶೆಟ್ಟಿ ಪಂಡ್ಯರ ಅಶ್ವಿನ್ ಶೆಟ್ಟಿ ಸೀತಾರಾಮಜಿ ಶೆಟ್ಟಿ ರಾಕೇಶ್ ರೈ ದೀಪಕ್ ಶೆಟ್ಟಿ ಓಂ ಪ್ರಕಾಶ್ ಶೆಟ್ಟಿ ಪುರುಷೋತ್ತಮ ಇಂಚ ಪ್ರತಿಷ್ಠಾನದಕ್ಲು ಸುದ್ದಿ ಕೊಟ್ಟುಡಿತ್ಯಾರ. ಈಗ ಅವರಲ್ಲಿ ತರಬೇತಿ ಪಡೆಯುವ ಸಂಸ್ಥೆಗಳ ಸಂಖ್ಯೆ 16 ಕಡೆಗಳಲ್ಲಿ ಅವರ ಸಂಸ್ಥೆಗಳಿವೆ. ಅವರು ಶಿಕ್ಷಣ ಕೊಡುವ ಸಂಸ್ಥೆಗಳಿವೆ. ಅಲ್ಲಿ ಯಕ್ಷಗಾನ ಮಕ್ಕಳೆಲ್ಲ ಅಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಅದರಲ್ಲಿ ಹೆಚ್ಚಿನವರು ನೋಡಿದರೆ ಎಲ್ಲ ವಿದ್ಯಾರ್ಥಿಗಳೇ ಹೆಚ್ಚು. ಶಾಲೆ ವಿದ್ಯಾರ್ಥಿಗಳಿರ್ಬೋದು, ಕಾಲೇಜ್ ವಿದ್ಯಾರ್ಥಿಗಳು ಇರ್ಬೋದು, ಅಂಥವರೇ ಹೆಚ್ಚು. ಅಂಥವರಿಗೆ ಆ ಕೆಟಗರಿ ಅವರಿಗೆ ಕೂಡ ಈಗ ಯಕ್ಷಗಾನದಲ್ಲಿ ತುಂಬ ಆಸಕ್ತಿ ಉಂಟಾಗಿದೆ ಅಂತ ಹೇಳಲಿಕ್ಕೆ ಅದೊಂದು ನಮಗೆ ಒಂದು ಅಭಿಮಾನದ ವಿಷಯವಾಗಿದೆ. 27-28ನೇ 2 ದಿನಗಳಲ್ಲಿ ನಡೆಯುವ ಈ ಸಂಭ್ರಮಕ್ಕೆ, ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಯಕ್ಷಗಾನ ಪ್ರೇಮಿಗಳ ಸಹಕಾರ. ಪುತ್ತೂರು ತಾಲೂಕು ಬಡಗನ್ನೂರು ಗ್ರಾಮದ ಪಡುಮಲೆ ಶ್ರೀ ಕುವೆ ಶಾಸಕ ವಿಷ್ಣುಮೂರ್ತಿ ದೇವಸ್ಥಾನಡು ವರ್ಷದ ಜಾತ್ರೆ 3 ದಿನ ನಡೆತಂಡ. ದೇವಸ್ಥಾನ ದೈವಸ್ಥಾನ ಬಸದಿ ಇಂಗ್ರೇಜಿ ಪಳ್ಳಿ ತುಳುನಾಡದ ಪ್ರಧಾನ ಧಾರ್ಮಿಕ ಕೇಂದ್ರಲಾದಿದ್ದದು ಇತ್ತ ವರ್ಷದ ಉಚ್ಚೆಯ ಜಾತ್ರದ ಗೌಜೆ ನಡೆತುಂಡು. ದೀಪಾವಳಿ ಬೊಕ್ಕ ದೇವಸ್ಥಾನಲೆಡು ಬುಲ್ಪದ ಪರ್ಬ ದಿಂಡು ಉಚ್ಚೆಯ ದೀಪೋತ್ಸವ ಕರಿತದಿತ್ತ ವರ್ಷದ ಜಾತ್ರೆ ನಡೆತುಂಡು. ಪಡುಮಲೆತ ಕಾರ್ಣಿಕ ಪುರುಷರ ಅಮರಬೀರರ ಕೋಟಿ ಚೆನ್ನಯರ್ನ ಕಾಲುಡಿತ್ತಿನ ಪುತ್ತೂರು ತಾಲೂಕು ಬಡಗನ್ನೂರು ಗ್ರಾಮದ ಪಡುಮಲೆ ಶ್ರೀ ಕುವೆ ಶಾಸ್ತರ ವಿಷ್ಣುಮೂರ್ತಿ ದೇವಸ್ಥಾನಡು 3 ದಿನದ ವರ್ಷದ ಜಾತ್ರೆ ನಡೆತಂಡ. ದೇವೇರ್ನ ಬಲಿ ಉಚ್ಚೆಯ ದರ್ಶನ ಬಲಿ ಕಟ್ಟೆ ಪೂಜೆ ನಡಪಾದ ಭಕ್ತರಿಗೆ ಪ್ರಸಾದ ಕೊರಿಯರ. ಊರು ಪರ ಊರ್ಲಿನ ಭಕ್ತರು ವರ್ಷದ ಪಡುಮಲೆ ಜಾತ್ರೆಡು ಪಾಲ್ದಿತ್ತೊಂದು ಶ್ರೀ ಕೂವೆ ಶಾಸ್ತಾರ ವಿಷ್ಣುಮೂರ್ತಿ ದೇವೇರ್ನ ಇಂಬು ನಟ್ಟುಂಡಿರ. ಸ್ಥಳೀಯ ಆಡಳಿತ ಸಂಸ್ಥೆಲಿನ ಮಿತ್ತ ಮಟ್ಟುಗು ಏರವನ ಪ್ರಸ್ತಾಪ ಇತ್ತೆಗೆ ಸರ್ಕಾರದ ದುಂಬು ಇಜ್ಜಿಂದು ರಾಜ್ಯ ವಿಧಾನಸಭೆತ ಸಭಾಗುರ್ಕಾರ್ಯರ ಯುಟಿ ಖಾದರ್ ಪಂತ್ಯರ ಅರೆನ ಕ್ಷೇತ್ರಡು ಅಭಿವೃದ್ಧಿ ಕಾರ್ಯಲೆಗು ಮೂರ್ತ ನಡಪಾಯಿ ನಡೆದು ಬೊಕ್ಕ ಈ ವಿಚಾರ ಪ್ರಸ್ತಾಪ ಮಲ್ದೇರ. ರಾಜ್ಯ ವಿಧಾನಸಭೆತ ಸಭಾಗುರ್ಕಾರ್ಯರು ಯುಟಿ ಖಾದರ್ ಅರೆನ ವಿಧಾನಸಭಾ ಕ್ಷೇತ್ರಡು ಅಭಿವೃದ್ಧಿ ಕಾರ್ಯಗೂ ಪಂಚಾಂಗ ಬಾಟ್ ನಡೆದು ಬೊಕ್ಕ ಪಾತ್ರದ ಸ್ಥಳೀಯ ಆಡಳಿತ ಸಂಸ್ಥೆಲನ ಮಿತ್ತಮಟ್ಟುಗೆ ರವನ ಪ್ರಸ್ತಾಪ ಸರ್ಕಾರದ ದುಂಬಿಜ್ಜಿ ಎನ್ನ ಕ್ಷೇತ್ರಡಿ ಗ್ರಾಮ ಪಂಚಾಯತ್ನ ಮಿತ್ತಮಟ್ಟುಗೆ ರಾವಡೊಂದು ಭಿನ್ನೈತೊನ್ನ ಓಲೆ ಬತ್ತನಲ ಐನ ಅನುಷ್ಠಾನ ಮಲ್ಪರ ಕಷ್ಟಾಂದ ಪಂಡ್ಯರ. ಉಳ್ಳಲ ತಾಲೂಕುಡಿ ತೊರ್ತಿಗೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ ಉಂಡು ಅಭಿವೃದ್ಧಿ ಅವಂದುಪ್ಪುನ ಬೊಲ್ಮ ಬೊಕ್ಕ 300 ಗ್ರಾಮನು ಮಿತ್ತ ಕ್ಲಾಸ್ಗೆ ಏರಾಯರ ಭಿನ್ನೈತೊಂದುಂಡು ಆಂಡ್ ರಾಜ್ಯುಡು ಇಂಚಿನ ಪಾಕ ಗ್ರಾಮಲು ಉಪ್ಪು ನೀಡಿದ ಅವರ ಪಂಚಾಯತ್ನ ಮಿತ್ತ ಕ್ಲಾಸ್ಗೆ ಏರಾವನು ಸುಲಭದ ಸಂಗತಿ ಅತ್ತೆಂದಕ್ಕೆ ಸಂಬಂಧಪಟ್ಟಿನ ಇಲಾಖೆಯಲ್ಲಿ ಒಪ್ಪುನ ಮಾತ್ರ ಸಾಧ್ಯ ಅಂದು ಯುಟಿ ಖಾದರ್ ಪಂಡ್ಯರ. ಕೆಲವೊಂದು ಪ್ರಪೋಸಲ್ ಕೇಳಿದ್ದಾರೆ, ನಮಗೆ ಪ್ರಪೋಸಲ್ ಕೊಟ್ಟಿದ್ದೇವೆ, ಮತ್ತು ಸದ್ಯಕ್ಕೆ ಯಾವುದೇ ಆಗ್ತದೆ ನನಗೆ ಕಾಣ್ತಾ ಇಲ್ಲ. ಇಟ್ ಟೇಕ್ಸ್ ಲಾಂಗ್ ಟೈಮ್ ತಗೊಳ್ತೀವಿ. ಯಾಕಂದರೆ ಬರೀ ಈ ಇಡೀ ರಾಜ್ಯದಲ್ಲಿ ಇಂಥ 100 ಗ್ರಾಮಗಳಿದೆ. ಬರೀ ಈ 2 ಗ್ರಾಮ ತಗೊಳ್ಳಿಕ್ಕೆ ಆಗೋದಿಲ್ಲ. ಗೈಡ್ಲೈನ್ಸ್ ಪ್ರಕಾರ ಅವರು ಎಲ್ಲ ಗ್ರಾಮವನ್ನು ತಾವು ಇಷ್ಟು ಜನಸಂಖ್ಯೆ ಆಧಾರಿತವಾಗಿ ಇಷ್ಟು ಡೆವಲಪ್ಮೆಂಟ್ ಎಲ್ಲ ಪಂಚಾಯತನ್ನು ತಗೊಳ್ಬೇಕು. ಒಂದು 100-200 ಪಂಚಾಯತ್ ಅಪ್ಗ್ರೇಡ್ ಮಾಡುವಾಗ ಅಷ್ಟೇ ಕೋಟ್ಯಾಂತರ ರೂಪಾಯಿ ದುಡ್ಡು ಕೂಡ ಅದಕ್ಕೆ ಬೇಕು. ಇದನ್ನೆಲ್ಲ ಸರ್ಕಾರ ಫೈನಾನ್ಸ್ ತೀರ್ಮಾನ ಆಗ್ತದೆ. ಆವ ಸಂದರ್ಭದಲ್ಲಿ ನಾವು ಪ್ರಯತ್ನವನ್ನು ಮಾಡಬೇಕು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಬೇಕನ್ನೋ ಹಿಂದೆಯಿಂದ ನನ್ನ ಬೇಡಿಕೆ ಇತ್ತು. ಇಲ್ಲಿಂದ ಅಲ್ಲ, ಮಂಗಳೂರಿನ ತಲಪಾಡಿ ತನಕ ಕೊಣಜೆ ತನಕ ಕೂಡ ಎಲ್ಲ ಕೂಡ ಮಹಾನಗರ ಪಾಲಿಕೆಯನ್ನಾಗಿ ಮಾಡುವಂಥ ಆಗಬೇಕಂತ ಅವತ್ತು ನಾವು ಹೇಳಿದ್ದೆವು.
ಅದಕ್ಕೇನಿದೆ ಮಹಾನಗರ ಪಾಲಿಕೆ ಕೂಡ ಒಪ್ಪಬೇಕು. ಸರ್ಕಾರವೇನಾರ ಇದ್ದರೆ ಅದೇ ಆಟೋನಮಸ್ ಬಾಡಿ, ಅವರಲ್ಲಿ ಒಪ್ಪಿದರೆ ಬೆಂಗಳೂರಲ್ಲಿ ಅದನ್ನು ನಮಗೆ ಮಾಡಲಿಕ್ಕೆ ಅವಕಾಶ ಇರುತ್ತೋ ಆಗ್ತದೆ. ಅದನ್ನು ಮುಂದಿನ ಅದನ್ನು ಪ್ರಯತ್ನ ಮಾಡ್ತೇವೆ. ಇಲ್ಲ ಇವತ್ತೆಲ್ಲ ನಾವು ಮಾಡಲೇಬೇಕು. ಇಲ್ಲಿ ಏನಾಗಿದೆ ಅಂದರೆ ಮುಲ್ಲಾಲ ನಗರಸಭೆ ಸಿಟಿ ಮುನ್ಸಿಪಾಲ್ಟಿ, ಅದರ ಪಕ್ಕದಾಗಿ ಸೋಮೇಶ್ವರ ಟೌನ್ ಪಂಚಾಯತ್, ಅದರ ಪಕ್ಕದಲ್ಲಿ ನಗರ ಪಂಚಾಯತ್, ಇನ್ನು 2 ಬಂದರೆ ಒಂದೊಂದು. ಸೊ ನಾವು ಬೇರೆ ಬೇರೆ ಸಣ್ಣ ಬೇರೆ ಬೇರೆ ಒಂದು ಬಾಡಿ ಮಾಡೋ ಬದಲು ಎಲ್ಲ ಕೂಡ ಒಂದು ಸಿಸ್ಟಮ್ ಆಗಿ ಮಾಡೋದು ಒಳಿತು ಅಂತ ನನ್ನ ಅಭಿಪ್ರಾಯ. ಗ್ರಾಮೀಣ ಪ್ರದೇಶಡು ಶಾಲೆ ಸುರುಮಲ್ತದ ಸಾರಗಟ್ಲೆ ಜೋಕ್ಲೆನ ಪರವಗು ಉಮೇದ್ ಕೊರ್ನರ್ ಶಾಂತರಾಮ ಶೆಟ್ಟಿಯಿಂದ ಸಾಹಿತಿ ಶಕುಂತಳ ಭಟ್ ಹಳೆ ಅಂಗಡಿ ಪಂತೆರ ಹಳೆ ಅಂಗಡಿದ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿದ ನಿಲೆಟ ನಡತಿನ ಪಂಜದ ಗುತ್ತು ಶಾಂತರಾಮ ಶೆಟ್ಟಿಯರ್ನ ನೆಂಪುದ ಕಾರ್ಯಕ್ರಮಟು ಆರು ಪಾತಿರಿಯರು. ಹಳೆ ಅಂಗಡಿದ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿದ ನಿಲೆಟ್ ಸಂಘದ ಪ್ರೇರಣಾ ಶಕ್ತಿ ಸಹಕಾರಿ ಸಂಘದ ಸಾಧಕರ ಪಂಜದ ಗುತ್ತು ಶಾಂತರಾಮ ಶೆಟ್ಟಿಯರ್ನ ನೆಂಪುದ ಕಾರ್ಯಕ್ರಮ ಸಂಘದ ಸಭಾಂಗಣೋಡು ನಡತಂಡ ಮಲ್ಲಬಿನ್ನಿರ ಸಾಹಿತಿ ಶಕುಂತಳ ಭಟ್ ಹಳೆ ಅಂಗಡಿ ಪಾತಿಡ್ದು ಶಾಂತರಾಮ ಶೆಟ್ಟಿ ಪಂಜ ಗ್ರಾಮೀಣ ಪ್ರದೇಶಡು ಶಾಲೆ ಸುರುಮಲ್ತದ ಸಾರಗಟ್ಲೆ ಜೋಕ್ಲಿನ ಬರವಗು ಸಾಯ ಮಲ್ತಿನಾರಂದು ಪಂಡ್ಯರ. ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿದ ಗುರುಕಾರ್ಯರು ಎಚ್ ವಸಂತ ಬೆರ್ನಾಡ್ ಗುರುಕಾರ್ಮೆ ವಹಿಸಿದ ಪಾತಿಡ್ದು ಸಂಘದ ಪ್ರೇರಣಾ ಶಕ್ತಿ ಶಾಂತರಾಮ ಶೆಟ್ಟಿ ಸಹಕಾರಿ ಸಂಘದ ಭೀಷ್ಮೆ ಅರನ ಆದರ್ಶ ಸೊಸೈಟಿಗೆ ಮಾದರಿ ಪಂಡ್ಯರ. ಕೆಮ್ರಾಲ್ ಗ್ರಾಮ ಪಂಚಾಯತ್ ಗುರುಕಾರ್ಯರು ಮಯ್ಯದಿ ಸವಿತಾ ಶಾಂತರಾಮ ಶೆಟ್ಟಿ ಸಂಘದ ಒತ್ತು ಗುರುಕಾರ್ದಿ ಪ್ರತಿಭಾ ಕುಲಾಯಿ ಮುಖ್ಯ ಕಾರ್ಯತೋವನ್ನಾಧಿಕಾರಿ ಸುದರ್ಶನ್ ಪಾಲ್ದಿತೊಂಡ್ಯರ. ಶಾಂತರಾಮ ಶೆಟ್ಟಿ ಅವರು ನಮಗೆ ವ್ಯಕ್ತಿಯಲ್ಲಿ ಅವರು ಶಕ್ತಿಯಾಗಿದ್ದಾರೆ. ಹಳೆ ಅಂಗಡಿ ಪರಿಸರದಲ್ಲಿ ಅವರು ಎಲ್ಲ ಕ್ಷೇತ್ರದಲ್ಲಿಯೂ ತನ್ನದೇ ಆದ ಸೇವೆಯನ್ನು ನೀಡುತ್ತಾ ಬಂದಿದ್ದ ಶಾಂತರಾಮ ಶೆಟ್ಟಿಯವರು ಸಹಕಾರ ರಂಗದಲ್ಲಿ ಬಹಳಷ್ಟು ಸೇವೆಯನ್ನು ನೀಡಿರುತ್ತಾರೆ. ಹಳೆ ಅಂಗಡಿ BCA ಬ್ಯಾಂಕಿನ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿ ಸಹಕಾರ ರಂಗದಲ್ಲಿ ಅವರದೇ ಆದ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಸಂಸ್ಥೆಯನ್ನು ಮುನ್ನಡೆಸಿದವರು. ನಮ್ಮ ಸಂಸ್ಥೆ ಪ್ರಾರಂಭವಾಗುವಾಗ ನಾನು ಪ್ರಥಮವಾಗಿ ನಾನು ಅಭಿಪ್ರಾಯ ಕೇಳಿದ್ದು ಶಾಂತರಾಮ ಶೆಟ್ಟಿ ಅವರ. ನಮಗೂ ಅವರಿಗೂ ಒಂದು ಅವಿಭಾಜ್ಯ ಸಂಬಂಧ ಇತ್ತು. ಹಾಗಾಗಿ ನಾನು ಅವರನ್ನು ಹತ್ತಿರದಿಂದ ಕಂಡವಳು. ಒಂದು ಗುತ್ತಿನ ಒಂದು ಯಜಮಾನಿಕೆ ಗತ್ತು ಅವರಲ್ಲಿತ್ತು. ಆದರೆ ಅವರ ನೇರ ನಡೆನುಡಿ ಸಣ್ಣ ಮಕ್ಕಳನ್ನು ಸಹ ಪ್ರೀತಿ ವಾತ್ಸಲ್ಯದಿಂದ ಮಾತಾಡಿಸಿತ್ತು. ಒಂದು ಗತ್ತಿರಲಿಲ್ಲ. ಎಲ್ಲಿ ನೋಡಿದ್ರು ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳುವ ಕಲೆ ಅವರಿಗೆ ಅದು ರಕ್ತಗತವಾಗಿ ಬಂದಿತ್ತು. ಎಲ್ಲಿ ನೋಡಿದ್ರು ಶಕುಂತಲ ಭಟ್ರೆ ಹೇಗಿದ್ರಿ ಏನು ಅಂತ ಹೇಳಿ ಅವರು ಮಾತಾಡಿಸುವ ವ್ಯಕ್ತಿತ್ವ ಅವರದ್ದು. ಒಂದು ದಾನಕ್ಕಿಂತ ಅನ್ನದಾನಕ್ಕಿಂತ ವಿದ್ಯಾದಾನ ದೊಡ್ಡದು. ಅನ್ನದಾನ ಒಂದು ಹೊತ್ತು ಹೊಟ್ಟೆ ತುಂಬಿಸುತ್ತೆ, ಆದರೆ ವಿದ್ಯಾದಾನ ಬದುಕಿನ ಉದ್ದಕ್ಕೂ ಹೊಟ್ಟೆ ತುಂಬಿಸುತ್ತೆ. ಅದಕ್ಕೆ ಉದಾಹರಣೆ ಒಂದು ಕುಗ್ರಾಮದಲ್ಲಿ ಹೈಸ್ಕೂಲ್ ಮಟ್ಟದವರೆಗೆ ಒಂದು ಶಾಲೆ ತಲೆ ಎತ್ತಿ ಈಗಲೂ ಉಸಿರಾಡ್ತಿರುವುದು. ಬಂಟ್ವಾಳ ತಾಲೂಕದ ಅಮ್ಮುಂಜೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಡು ಪ್ರತಿಷ್ಠಾಷ್ಟಬಂಧ ಬ್ರಹ್ಮಕಲಶ ಜನವರಿ 21 21 ಮುಟ್ಟ ನಡಪರೆಂಡೊಂದು ಬ್ರಹ್ಮಕಲಶ ಸಮಿತಿ ಮರ್ಯಾದೆ ಗುರುಕಾರ್ಯರ ಅಮ್ಮುಂಜೆ ಗುತ್ತು ಮಂಜಯ್ಯ ಶೆಟ್ಟಿ ಸುದ್ದಿ ಕೊಟ್ಟುಡು ತಿರಿಪಾದಿರ. ಬಂಟ್ವಾಳ ತಾಲೂಕು ಅಮ್ಮುಂಜೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಮರ್ಯಾದೆ ಗುರುಕಾರ್ಯರ ಅಮ್ಮುಂಜೆ ಗುತ್ತು ಮಂಜಯ್ಯ ಶೆಟ್ಟಿ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕೊಟ್ಟುಡು ಪಾತಿಡ್ದು ಅಮ್ಮುಂಜೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಡು ಪ್ರತಿಷ್ಠಾಷ್ಟಬಂಧ ಬ್ರಹ್ಮಕಲಶ ಜನವರಿ 21 21 ಮುಟ್ಟ ಅಟ್ಟಣೆ ಮಲ್ದಂಡ ಅಮ್ಮುಂಜೆ ಗುತ್ತು ಕುಟುಂಬದಕ್ಲು ಪಿರಾಕದ ಕಾಲುಡ್ದಿಂಚ ನಮ್ಮುಂದು ಬೈದಿನ ಸೋಮನಾಥ ದೇವಸ್ಥಾನ ಕಾಲಕರಿನೆಂಗೆ ಅಳಿಯಂದ್ರ ಆದಿತ್ತಂಡ ಅಂಡ ಸಿದ್ದಿಗೋಳಿ ಮರತು ಉಲ ಇತ್ತಿನ ಲಿಂಗೋಗು ಊರದ ಜವನೆ ಲಕ್ಷ್ಮೀ ಪ್ರಸಾದ್ ಬುಡಂದ 7 ವರ್ಷದ್ದು ಪೂಜೆ ಸಂದಾದರ ಪುಟ್ಟನಗನೆ ಪಾತೆರ ಬರಂದಿನ ಕಿಬಿಕೆ ನಂದಿನ ಲಕ್ಷ್ಮೀ ಪ್ರಸಾದ್ಗೆ ಈ ಕಾರ ನೋಡ್ದು ಪಾತೆರಿಯರ ಸಾಧ್ಯ ಆದ 5 ಬೊಕ್ಕ ಮದಿಮೆಯಾದ ಒಂಜಿ ಪೊಣ್ಣುವಾಲೆಲ್ಲ ಉಂಡು ಭಕ್ತಿಗೂ ಒಲಿದು ಪವಾಡ ಸೃಷ್ಟಿ ಮಲ್ತಿನ ಸೋಮನಾಥ ದೇವರನ ಬಗೆಟ್ ಪ್ರಶ್ನೆ ಚಿಂತನೆ ನಡಪಾದ ಈ ಹೊಸ ದೇವಸ್ಥಾನ ಕಟ್ಟದನಂದು ಪಂಡಿರ. ಸುಬ್ರಹ್ಮಣ್ಯ ತಂತ್ರಲಿಡ್ದ ಬ್ರಹ್ಮಕಲಶದ ಧಾರ್ಮಿಕ ವಿಧಿ ವಿಧಾನ ನಡಪಂಡು ಜನವರಿ 25 ದೇವರನ ಪ್ರತಿಷ್ಠೆ ಜೀವ ಕಲಶಾಭಿಷೇಕ ಪ್ರತಿಷ್ಠಾ ಬಲಿ ಮಹಾಪೂಜೆ ನಡಪಂಡು 27 28 21 ಬ್ರಹ್ಮಕಲಶದ ಬೇತೆ ಬೇತೆ ಕಾರ್ಯಕ್ರಮಲು ನಡಪರೆ ಉಂಡು ಊರು ಪರ ಊರ್ಲೆನ ಭಕ್ತಿರ್ ಸಿಡ್ದು ಕಾರ್ಯಕ್ರಮನು ಪೊರ್ಲು ಮಲ್ತುಕೊರಡೊಂದು ಮಂಜಯ್ಯ ಶೆಟ್ಟಿ ಕೇನುಂಡ್ಯರ. ಸುದೇಶ್ ಕುಮಾರ್ ರೈ, ಸತ್ಯಪ್ರಸಾದ ಶೆಟ್ಟಿ, ದಿವಾಕರ ಶೆಟ್ಟಿ, ರವೀಂದ್ರ ಶೆಟ್ಟಿ ಸುದ್ದಿ ಕೊಟ್ಟೊಡಿತ್ತರ. ಇನಿ ಸುಮಾರು 2 ಕೋಟಿ ವೆಚ್ಚಡು ಆ ದೇವಸ್ಥಾನದ ಪುನರ್ ನಿರ್ಮಾಣ ಆತಂಡು ಐತ ಬ್ರಹ್ಮಕಲಶ ಒಂಜಿ ಇಡೀ ಊರ್ದಕ್ಲೇನು ಸೇರವೊಂದು
ಸಮಾಜದ ಮಾತ ವರ್ಗದ ಜನಗಳು ಒಟ್ಟಿಗೆ ಇತ್ತೊಂದು ಎಲ್ಲಂಜಿ ಜನವರಿ 21 29 ಮುಟ ನೆರವೇರಿಸೋಡು ಪಂಡದು ಒಂಜಿ ವಿಚಾರ ಮಲ್ತದು ಐಕೆ ಆಮಂತ್ರಣ ಪತ್ರಿಕೆ ಮಲ್ತದು ಕಾರ್ಯಪ್ರವರ್ತರಾದ ಇನ್ನೇನು ಹೊಳಲಿ ಸುಬ್ರಹ್ಮಣ್ಯ ತಂತ್ರಿಲ ನೇತೃತ್ವಡು ಅಂಚನೆ ವಾಸ್ತುಶಿಲ್ಪಿಯಾದ ಬೆದ್ರಡ್ಕ ರಮೇಶ್ ಕಾರ್ ಅಂತೇಳಿ ಜ್ಯೋತಿಷ್ಯರಾದ ನಿಟ್ಟೆ ಪ್ರಸನ್ನಾಚಾರ್ಯರನ್ನ ಮುಂದಾಳುತ್ತೋಡು ಈ ದೇವಸ್ಥಾನದ ಕೆಲಸವನ್ನು ಮಲ್ತೊಂದು ಬೈದ ನೆಕ್ ಕುಟುಂಬದ ಪ್ರತಿ ಒಂಜಿ ಸದಸ್ಯರ್ಲ ಮಲ್ಲ ರೀತಿಯ ಸಹಕಾರ ಮಲ್ತೊಂದು ಬೈದರು. ಒಡಿಪು ಶ್ರೀಕೃಷ್ಣ ಮಠದ ಪರ್ಯಾಯ ಉಚ್ಚಯ ನಡ್ತೊಂದಿತ್ತದು ಗುರುವಾರ ಪುಲ್ಯಕಾಂಡೆ ಗಡ್ತದ ಶೋಭಾಯಾತ್ರೆ ನಡಪುಂಡು. ಮೆರವಣಿಗೆಗೆ ರಂಗದಿಂಜಾರೆ ಉಳ್ಳಾಲ ಬಾಲು ಆಡಿಸಿದ ಕಲಾವಿದರು ಚೀರುಂಬ ಭಗವತಿ ಕ್ಷೇತ್ರದ ಕಾರ್ನವರ್ ಪೌರಾಣಿಕ ಕಥೆಗಳನ್ನ 14 ಟ್ಯಾಬ್ಲೋ ಸಜ್ಜೆ ಮಲ್ತದು ಬುಧವಾರ ಕಟ್ಬಿಡ್ದೇರು. ಜಾತ್ರೆ ಉಚ್ಚೇಲೇನು ಪೊರ್ಲು ಮಲ್ತು ಕೊರ್ಪನ ಓ ಪಂಡವು ಶೋಭಾಯಾತ್ರೆ ಪೊರ್ಲು ಆವಡೊಂದಾಂಡ ಅವಲು ಪೌರಾಣಿಕ ಇತಿಹಾಸದ ಕಥೆಗಳೇನು ತೋಜಾವನ ಟ್ಯಾಬ್ಲು ಬೋಡು. ಶೋಭಾಯಾತ್ರೆ ಗಡ್ದು ನಡಪರೆ ಬಗೆ ಬಗೆತ ಟ್ರಕ್ಲು ರಂಗದಿಂಜಾವ. ಉಳ್ಳಾಲ ಬಾಬು ಆಡಿಸಿದ ಹಿರಿಯ ಕಲಾವಿದರು ಉಳ್ಳಾಲ ಚೀರುಂಬ ಭಗವತಿ ಕ್ಷೇತ್ರದ ಪೂಜಾರಣ್ಯ ಕಾರ್ನವರ್ ಏತೋ ವರ್ಷಲಿಡ್ದು ತರಾವರಿ ನಮೂನೆದ ಪೌರಾಣಿಕ ವೇಷಲೆನ ಟ್ಯಾಬ್ಲೋಲೆನ ಸಜ್ಜೆ ಮಲ್ತದ ಮಾರ್ನಮಿ ಗಣೇಶೋತ್ಸವ ಶಾರದೋತ್ಸವ ಮೊಸರು ಕುಡಿಕದ ಉಚ್ಚೆಯ ಬೊಕ್ಕ ಬೇತೆ ಇಸೇಸ ಮೆರವಣಿಗೆಲೆಗ್ ಕೊರೊಂದುಲ್ಲೇರ. ಈ ಸರ್ತಿದ ಒಡಿಪು ಪರ್ಯಾಯ ಉಚ್ಚಯದ ಗಡ್ತದ ಮೆರವಣಿಗೆ ಗುರುವಾರ ಪುಲ್ಯಕಾಂಡೆ 3 ಗಂಟೆಗೆ ಶುರುವಾಯಿರುತ್ತದೆ. ಈ ಶೋಭಾಯಾತ್ರೆಗೆ ಬಾಲು ಆಡಿಸಿದ ಕಾರ್ನವರ್ರೆಗ್ 14 ಟ್ಯಾಬ್ಲೋ ಮಲ್ಪರೆ ಜವಾಬ್ದಾರಿ ಕೊರ್ನಂಚಾರು ಒಂಜೆಕ್ಕೊಂಜಿ ಬಿಗುತ್ತ ಪೌರಾಣಿಕ ವೇಷಲೆನ 14 ಟ್ಯಾಬ್ಲೋ ಸಜ್ಜೆ ಮಲ್ದೇರ. ಬುಧವಾರ ಏನು ಒಡಿಪುಗ್ ಕಡಪುರ್ ನಿರ್ದುಂಬು ಆರು ನಮ್ಮ ಕುಡ್ಲ ಚಾನೆಲ್ಗೆ ಪಾತಿರ್ದು ಈ ಟ್ರಕ್ಲೇನು ತಯಾರು ಮಲ್ಪನ ಅನುಭವಲೇನು ಪಟ್ಟೊಂದು ಒಡಿಪು ಶ್ರೀಕೃಷ್ಣ ಮಠದ ಪುತ್ತಿಗೆ ಮಠ ಪರ್ಯಾಯ ಪೊರ್ಲುಡು ನಡಪಡೊಂದು ಮಾತಿರಿಕ್ಲೆ ಡಿಪು ಬಯಕಿಯರ. ಕಾರ್ನವರನ ಬಿಡಿದಿ ಮಾಧವಿ ಬೊಕ್ಕ 20 ಜೋಕುಲಿ ಪಡ್ತುಡಿತ್ಯರ. 14 ಟ್ಯಾಬ್ಲೆಲೇನು ಒಡಿಪುಗು ಕಡಪುರ್ದು ಕೊರಿಯರು. ಪರ್ಯಾಯೋತ್ಸವದ ಈ ಶುಭ ಸಂದರ್ಭದ ಉಳ್ಳಾಲ ಬಾಲು ಆಡಿಸ್ ಪಂಪನಂಚಿನ ಇಲ್ಯ ನಮ್ಮ ಸಂಸ್ಥೆಗೆ ಆ ಶ್ರೀಕೃಷ್ಣನ ಸೇವೆನ ಮಲ್ಪನಂಚಿನ ಭಾಗ್ಯನ ಆ ಪುತ್ತಿಗೆ ಮಠದ ಸ್ವಾಗತ ಸಮಿತಿ ದಕ್ಕಲು ಎಂಕಲೆ ಒಪ್ಪಾದಿನ ಕಾರ್ಯಗುನಿ 14 ಶಬ್ದ ಚಿತ್ರದ ಅವಕಾಶ ಎಂಕಲಿಗೆ ಆ ಸಮಿತಿ ದಕ್ಕಲು ಎಂಕಲು ಒದಗದು ಕೊಡ್ತೇನೆ ಆ ಬೇಲೆನು ಆ ಏನು ನಮ್ಮದು ಮರಪನಂಚಿನ ಅಪ್ಪೆ ಭಗವತಿನ ಆಶೀರ್ವಾದಡು ಇನ್ನಿನ ನಡಪನಂಚಿನ ಆ ಪರ್ಯಾಯೋತ್ಸವ ಮಲ್ಪನಂಚಿನ ಬೇಲೆಡು ಒವ್ವೇ ತರತನ ನೂನೆ ತಲ ಲೋಪಾಡ ಎಂಕ್ಲೆ ಬರಂದಿಲಕ್ಕ ಆ ಅಪ್ಪೆ ನಮ್ಮನ್ನು ಅನುಗ್ರಹ ಮಲ್ಪಡು ಅಂಚಿನ ಆ ಶ್ರೀಕೃಷ್ಣ ಪರಮಾತ್ಮಲೆ ನಮ್ಮನ್ನು ಆಶೀರ್ವಾದ ಮಲ್ಪಡು ಇನಿ 2 ವರ್ಷ ಕೊರ ಆಪನಂಚಿನ ಪರ್ಯಾಯೋತ್ಸವ ಈ ಪರ್ಯಾಯೋತ್ಸವ ಎಂಕ್ಲೆ 15 ವರ್ಷದಿಂಚ
ಈ ಕೃಷ್ಣನ ಸೇವೆನ ಮಲ್ಪನಂಜನ ಭಾಗ್ಯನ ಎಂಕಲೆಗೆ ಆ ಶ್ರೀಕೃಷ್ಣ ಪರಮಾತ್ಮೆ ಎಂಕಲೆಗೆ ಒದಗಾದು ಕೊಡ್ತೇರು ಒದಗಾದು ಕೊರತೆ ಇನ್ನಿತ 11ನೇ ವರ್ಷಡ್ಲ ಎಂಕಲೆ ಇನಿ ಈ ಶಬ್ದ ಚಿತ್ರಣ ಮಲ್ಪ ಆ ಮಲ್ಪನಂಚನೆಗೆ ಊರ್ದಕ್ಕಲ್ಲ ಪೂರೇನ ಸಹಾಯ ಸಹಕಾರ ಎಂಕಲೆ ಗುಪ್ಪಡು ಈ ಬಾಲ್ವಾಡ್ಸ ಸಂಸ್ಥೆಗೆ ನನಾತ್ ಪೂರೇನ ಆಶೀರ್ವಾದలు ಉಪ್ಪಾಡು ಪಣಂದು ಎಂಕಲೆಗೆ ಎಡ್ಡೆಪ್ಪುನು ಆ ದೇವರು ಒದಗಾಸ ಕೊರಡು ಕುಡ್ಲ ಉರ್ವ ಮಾರ್ಕೆಟ್ ಕೈತಲ್ದ ನಾಟ್ಯಾರಾಧನಾ ಕಲಾ ಕೇಂದ್ರದ ತ್ರಿಂಶೋತ್ಸವ ಸಂಭ್ರಮ ಜನವರಿ 18 ಬಯ್ಯ 4:45 ಕುಡ್ಲದ ಪುರಭವನ ನಡಪರೆ ಉಂಡೊಂದು ತ್ರಿಂಶತಿ ಸಮಿತಿ ಗುರುಕಾರ್ಯರ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಸುದ್ದಿ ಕೊಟ್ಟಡು ತಿರಿಪಾದೆರ ಕುಡ್ಲದ ಉರ್ವ ನಾಟ್ಯಾರಾಧನಾ ಕಲಾ ಕೇಂದ್ರದ ತ್ರಿಂಶತಿ ಸಮಿತಿ ಗುರುಕಾರ್ಯರ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕೊಟ್ಟಡು ಪಾತಿರ್ದ ನಾಟ್ಯಾರಾಧನಾ ತ್ರಿಂಶೋತ್ಸವ ಸಮಿತಿ ಬೊಕ್ಕ ತ್ರಿಂಶೋತ್ಸವ ವಿದ್ಯಾರ್ಥಿ ಸಮಿತಿದ ಒಟ್ಟು ಸೇರಿಗಿಡ ಜನವರಿ 18 ಕುಡ್ಲದ ಪುರಭವನಡು ಬಯ್ಯ 4:45 ನಾಟ್ಯಾರಾಧನಾ ತ್ರಿಂಶೋತ್ಸವ ಸಂಭ್ರಮ ಅಟ್ಟಣೆ ಮಲ್ದಾಂದ ಪಂಡಿರ ಎಡನೀರ್ ಮಠದ ಶ್ರೀ ಸಚ್ಚಿದಾನಂದ ಭಾರತಿ ತೀರ್ಥ ಸ್ವಾಮೀಜಿ ಕಾರ್ಯಕ್ರಮ ಉದಿಪನ ಮಲ್ಪೇರ ಭರತನಾಟ್ಯ ಗುರು ಉಳ್ಳಾಲ ಮೋಹನ್ ಕುಮಾರ್ ಚಂದ್ರಶೇಖರ ನಾವಡ ಶಾರದಮಣಿ ಶೇಖರ್ ಗೀತಾ ಸರಳಯ್ಯ ಕಾವ್ಯ ಬೆಟ್ಟಪೆರ್ಲ ಬೆನ್ನರಾದ ಪಾಲ್ದತುನ್ವೇರ ತಾನು ಗುರ್ಕಾರ್ಮೆ ವಯಸ್ಸರ ಉಳ್ಳೆಂದು ಗಣೇಶ್ ಅಮೀನ್ ಸಂಕಮಾರ್ ಪಂಡಿರ ನಾಟ್ಯಾರಾಧನಾ ಕಲಾ ಕೇಂದ್ರದ ಕಾರ್ಯಂತರ ವಿ ಸುಮಂಗಲ ರತ್ನಾಕರ್ ರಾವ್ ಪಾತಿಡ್ದು ಸಭಾ ಕಾರ್ಯಕ್ರಮದ ಬೊಕ್ಕ ನೃತ್ಯ ವಂದನಾ ಕಾರ್ಯಕ್ರಮ ನಡಪರ ಉಂಡೊಂದು ಪಂಡಿರ ಡಾಕ್ಟರ್ ಹರಿಕೃಷ್ಣ ಪುನರೂರು ರತ್ನಾಕರ ರಾವ್ ಶಶಿರಾಜ ಕಾವೂರ್ ಸುದ್ದಿ ಕೊಟ್ಟಿದ್ದಾರೆ. 18ನೇ ತಾರೀಕು ಸಂಜೆ 4:45 ಆರಂಭವಾಗುವಂತಹ ಕಾರ್ಯಕ್ರಮ 8 ಗಂಟೆಯವರೆಗೆ ಸಮಯಕ್ಕೆ ಸರಿಯಾಗಿ ಅದನ್ನು ನಡೆಸಬೇಕು ಅನ್ನುವಂತಹ ಉದ್ದೇಶ ನಮ್ಮದು. ಅಂದು ಕಲೆ ಮತ್ತು ಸಂಸ್ಕೃತಿಯ ಬೀಡು ಅಥವಾ ಅಂಥ ಕಲಾವಿದರಿಗೆ ಒಂದು ತವರು ಮನೆ ಅಂತ ಕರೆಸಿಕೊಳ್ಳುವಂತಹ ಎಡನೀರು ಸಂಸ್ಥಾನದ ಪೀಠಾಧಿಪತಿಗಳಾಗಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ನಮ್ಮ ತ್ರಿಂಶೋತ್ಸವವನ್ನು ಉದ್ಘಾಟಿಸುವುದಕ್ಕಿದ್ದಾರೆ. ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಗೌರವ ಅಭ್ಯಾಗತರಾಗಿ ಬರುವವರೆಲ್ಲರೂ ಭರತನಾಟ್ಯ ಕ್ಷೇತ್ರದ ಗುರು ರತ್ನಗಳು ಅಂತಲೇ ಕರಿಬೋದು ಅವರನ್ನೆಲ್ಲ. ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ, ಸಾಮಾನ್ಯವಾಗಿ ಕಾಣುವ ಪದವರ್ಣಗಳಿಗೆ ಭಿನ್ನವಾಗಿ ನಾವು ಕನ್ನಡ ಭಾಷೆಯ ಭಾರತ ದೇಶದ ಹಿರಿಮೆಯನ್ನು ಸಾರುವಂತಹ ಪದವರ್ಣವನ್ನೇ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ವಿಶೇಷವಾಗಿ ಭಾರತ ದೇಶದ ಅಮೃತ ಮಹೋತ್ಸವದ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಾವು ಏನು ಕಲ್ಪನೆಯನ್ನು ಕಾಣ್ತಿದ್ದೆವೋ ಅದೆಲ್ಲವನ್ನೂ ಇಟ್ಟುಕೊಂಡಂತಹ ಸಾಹಿತ್ಯ, ಭಾರತ ವಿಶ್ವಗುರುವಾಗಿರುವ ಸಮಯದ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಈ ಸಾಹಿತ್ಯವನ್ನು ರಚಿಸಲಾಗಿದೆ. ಬಂಟ್ವಾಳ ತಾಲೂಕು ಕೊಯ್ಲಾ ಹನುಮಾನ್ ನಗರಡು ನಡಪಾಯಿನ ಮಹಾಚಂಡಿಕಾಯಾಗ ರಾಮ ತಾರಕ ಮಂತ್ರ ಹೋಮದ ಲೆಕ್ಕೊಡು ಕಟೀಲ್ ಆಟದ ಮೇಲೊಡ್ದು ಶ್ರೀದೇವಿ ಮಹಾತ್ಮ ಯಕ್ಷಗಾನ ಬಯಲಾಟ ಅಟ್ಟಣೆ ಮಲ್ತದಿತ್ತೆರು. ಬಂಟ್ವಾಳ ತಾಲೂಕು ಕೊಯ್ಲಾ ಹನುಮಾನ್ ನಗರಡು ರಾಯಿ ಕೊಯ್ಲಾ ವಿವೇಕಾನಂದ ಚಾರಿಟೇಬಲ್ ದುಂಬಾಳ್ತಿಡು ಬೊಕ ರಾಯಿ ಕೊಯ್ಲಾ ಅರಳ ಹಿಂದೂ ಧರ್ಮೋತ್ಥಾನ ವೇದಿಕೆ ಟ್ರಸ್ಟ್ದ ಜತೆ ಸೇರಿಗಡ ಐತಾರ ನಡಪಾಯಿನ ಮಹಾಚಂಡಿಕಾಯಾಗ ರಾಮ ತಾರಕ ಮಂತ್ರ ಹೋಮದ ಲೆಕ್ಕೊಡು ಯಕ್ಷಗಾನ ಬಯಲಾಟ ಅಟ್ಟಣೆ ಮಲ್ತದಿತ್ತೆರ. ಹನುಮಾನ್ ನಗರಡು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡ್ದು ಅಟ್ಟಣೆ ಮಂತಿನ ಶ್ರೀದೇವಿ ಮಹಾತ್ಮೆ ಆಟೋಡು ಬಯ್ಯಗ ಚೌಕಿ ಪೂಜೆ ನಡಪಾದ ಆಟ ಸುರುವಾಂಡ್. ಊರದ ಸುತ್ತಮುತ್ತಲ್ದ ಕಟೀಲ್ದ ಭಕ್ತರ ಆಟದ ಅಭಿಮಾನಿಲು ಬಕ ಎಂ ದುರ್ಗಾದಾಸ್ ಶೆಟ್ಟಿ ಮಾವಂತೂರು, ಪ್ರವೀಣ್ ಅಂಚನ್ ಕೊಯ್ಲ, ವಸಂತಕುಮಾರ್ ಅಣ್ಣಳಿಕೆ, ಶ್ರೀಮತಿ ಕುಸುಮ ಅಣ್ಣನಿಕೆ, ಶ್ರೀಮತಿ ರೂಪಾ ಹರೀಶ್, ಅಜಿತ್ ಹೊರಂಗಳ ಇಂಚ ವಿವೇಕಾನಂದ ಚಾರಿಟೇಬಲ್ ಬೊಕ ಹಿಂದೂ ಧರ್ಮೋತ್ಥಾನ ವೇದಿಕೆ ಟ್ರಸ್ಟ್ದ ಪದಾಧಿಕಾರಿಗಳು ಸದಸ್ಯರು ಆಟ ತುಯ್ಯರು. ನನಗೆ ಪ್ರೀತಿ ಹುಟ್ಟುವುದಕ್ಕೆ ಮೊದಲೇ ನಾವು ಜೊತೆ ಅದನ್ನೇ ಪ್ರತಿಬಿಂಬಿಸ್ತದೆ ಒಳಗಿರುವಂತಹ ಶೂರತ್ವ. ವಾಂಚೆ ಉಂಟು ಹೇಳಿಕೋ ಮಗಳೇ. ಕರುಣ ಸಾಗರ ದೇವ ಪರಮೇಶ್ವರಯ್ಯ
ಇಡಗಿನಿತ ನಮ್ಮ ಕುಡ್ಲ ತುಳುವಾಡ್ತೆಲು ಮುಗಿಡ ನನ್ನೆಲ್ಲ ಈತೆ ಪಡ್ತುಗು ನಮ್ಮ ಕುಡ್ಲ ತುಳುವಾಡ್ತೆಲು ಸೊಲ್ಮೆಲು